ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದ ಜನಾರ್ದನ ಪೂಜಾರಿ ಅವರು RSSನವರಿಗೆ ಹುಟ್ಟಿದ್ದು RSS ಒಟ್ಟಿಗೆ ಹೊಂದಾಣಿಕೆ ಇದ್ದಾರಂತೇಳಿ ಕಳೆದ 10 ವರ್ಷದಿಂದ ನಾನು ಹೇಳಿಕೆ ಕೊಡ್ತಾ ಇರುವಾಗ ಯಾರು ನಂಬ್ತಾ ಇಲ್ಲ ಇತ್ತು. ಕಾಂಗ್ರೆಸ್ ಪಕ್ಷದವರೇ ನನಗೆ ಬೈತಾ ಇದ್ರು. ಈಗೀಗ ಎಲ್ಲರಿಗೆ ಗೊತ್ತಾಗ್ತಾ ಇದೆ RSS ಒಟ್ಟಿಗೆ ಹೊಂದಾಣಿಕೆ ಆಗಿದ್ದಾರೆ. ಇವರ ಪುಸ್ತಕ ಬಿಡುಗಡೆ ಮಾಡುವಾಗ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಇರುವಾಗ ಮುಖ್ಯಮಂತ್ರಿಯನ್ನು ಕರೀತಾ ಇಲ್ಲ. RSS ಪ್ರಭಾಕರ್ ಭಟ್ RSS ಮುಖ್ಯಸ್ಥರನ್ನು ತರಿಸಿ ಉದ್ಘಾಟನೆ ಮಾಡಿಸುವಾಗನೇ ಆಲೋಚನೆ ಮಾಡಬೇಕಿತ್ತು ಪ್ರತಿಯೊಬ್ಬ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜೆ. ಇವರು ಕೋಮುವಾದಿ. ಪ್ರಭಾಕರ್ ಭಟ್ ಒಟ್ಟಿಗೆ ಹೊಂದಾಣಿಕೆ, RSS ಒಟ್ಟಿಗೆ ಹೊಂದಾಣಿಕೆ ಆಗಿರುವಂಥ ಜನಾರ್ದನ ಪೂಜಾರಿ ಇವರನ್ನು ಯಾವತ್ತೂ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವುದಿಲ್ಲ. ಅಷ್ಟರ ತನಕ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಯೊಬ್ಬ ಮುಸ್ಲಿಮರು ಬೆಂಬಲ ಕೊಡಬಾರದು. ಇಂಥ ನಾಲಾಯಕ BJP ಒಟ್ಟಿಗೆ RSS ಒಟ್ಟಿಗೆ ಹೊಂದಾಣಿಕೆ ಇರುವಂಥ ಜನಾರ್ದನ ಪೂಜಾರಿಯನ್ನು ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟಿದ್ದೀರಂತೇಳಿ ಬಹಿರಂಗವಾಗಿ ಕಾಂಗ್ರೆಸ್ನವರು ಹೇಳಿಕೆ ಕೊಡಬೇಕು. ಇಂಥ ಮನುಷ್ಯ, ಕೊಳಕು ಮನುಷ್ಯನಿಗೆ ದೇವರ ಇಷ್ಟು ಆಯುಸು ಕೊಟ್ಟಿದೆ ದೊಡ್ಡ ದುರಂತ. ಇಂಥ ಮನುಷ್ಯನಿಗೆ ನಮ್ಮ ದೇಶದಲ್ಲಿ ಇರಲಿಕ್ಕೆ ಬಿಡಬಾರ್ದು. ಇವನನ್ನು ಎನ್ಕೌಂಟರ್ ಮಾಡಿಕೊಳ್ಬೇಕು. ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಪೆಂಡಿಂಗ್ ಇರುವಾಗ ನಾನಿಲ್ಲಿ ರಾಮ ಮಂದಿರ ಕಟ್ಟೆ ತೀರ್ತಾರಂತೆ ಹೇಳಿಕೆ ಕೊಡೋರು ಯಾರೆಲ್ಲ ಹೇಳಿಕೆ ಕೊಡ್ತಾರೆ ಅವರ ವಿರುದ್ಧ ಎನ್ಕೌಂಟರ್ ಮಾಡಬೇಕು. ಅವರಿಗೆ ಎನ್ಕೌಂಟರ್ ಮಾಡಿ ಅವರನ್ನು ದೇಶದಿಂದ ಶೂಟ್ ಮಾಡಿ ಕೊಲ್ಲಬೇಕು, ಇಲ್ಲದ್ರೆ ದೇಶದಿಂದ ಗಡಿಪಾರು ಮಾಡಬೇಕು. ಇಂಥ RSS ಹುಟ್ಟಿದಂಥ ಜನಾರ್ದನ ಪೂಜಾರಿ ಸಮೇತ ಯಾವ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ ಇವರನ್ನು ಇಡಬಾರದು, ನಮ್ಮ ದೇಶದಲ್ಲಿ ಇಡಬಾರದು, ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಇಡಬಾರದು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರಿಗೆ ಹೇಳೋದು ನಾನು ಒಂದೇ, ಈ RSS ಮುಖವಾಡ ಅಂತ ಜನಾರ್ದನ ಪೂಜಾರಿ ಅವರನ್ನು ತಕ್ಷಣ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಮಾಡುವುದಿಲ್ಲ ಆದರೆ ನಿಮಗೆ ಬಹಿರಂಗವಾಗಿ ನಾನು ನಾಳೆ ವಿಡಿಯೋ ಕಳಿಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಆಗ್ತೇನೆ. ಈ ನಾಲಾಯಕನಿಂದ ಕಳೆದ 30 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣನೇ ಜನಾರ್ದನ ಪೂಜಾರಿ. ಇವರು ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ಕೊಡುವಾಗನೇ ಆಲೋಚನೆ ಮಾಡಬೇಕಿತ್ತು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು, ಪ್ರತಿಯೊಬ್ಬ ಕಾಂಗ್ರೆಸ್ ಲೀಡರ್ಗಳು ಆಲೋಚನೆ ಮಾಡಬೇಕಿತ್ತು, ನಾಯಕರು ಆಲೋಚನೆ ಮಾಡಬೇಕಿತ್ತು. ಸಿದ್ದರಾಮಯ್ಯ ಅಂತ ನಾಯಕರಿಗೆ ಟೀಕೆ ಮಾಡುವುದಾದರೆ ಅರ್ಥ ಮಾಡಿಕೊಡ್ಬೇಕಿತ್ತು. ಇದು RSSನವರು ಹೇಳಿಕೆ ಕೊಟ್ಟದನ್ನು ಹೇಳ್ತಾ ಇದ್ದಿದ್ದು ಹೊರತು ಬೇರೆ ಏನಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ನಾಶ ಮಾಡಿ ಇವರು ಸಾಯುವುದಾದರೆ ಏನು ಇವರದ್ದು ಕೊಡುಗೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ? ಇವರದ್ದು ಇದೇ ಕೊಡುಗೆನಾ? ಮುಸ್ಲಿಮರ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುವಂಥ ನಾಲಾಯಕ ಜನಾರ್ದನ ಪೂಜಾರಿ, ನಿನಗೆ ಧಿಕ್ಕಾರ. ನಿನಗೆ ದೇವರು ತುಂಬ ಆಯುಸ್ಸು ಕೊಡಲ್ಲ. ಇಷ್ಟು ಸಮಯ ನಿನ್ನನ್ನು ಬದುಕಿಸಿ ಇಟ್ಟಿದೆ ದುರಂತ.